ದೇವಪುತ್ರ ಏಸು ಕ್ರಿಸ್ತರು ಶಿಲುಬೆಗೇರಿ ಮೂರನೇ ದಿನ ಪುನರುತ್ಥಾನಗೊಂಡ ಈಸ್ಟರ್ ಹಬ್ಬವನ್ನು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ಕ್ರೈಸ್ತ ಬಾಂಧವರು ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಿದರು. ಈ ನಿಟ್ಟಿನಲ್ಲಿ ಮಂಗಳೂರು ಮಿಲಾಗ್ರಿಸ್ ದೇವಾಲಯದಲ್ಲಿ ಯೇಸುವಿನ ಪುನರುತ್ಥಾನದ ದಿನವನ್ನ ಪ್ರಧಾನ ಧರ್ಮಗುರುಗಳಾದ ವಂದನೀಯ ಬೊನವೆಂಚ ನಜ್ರೆತ್ ಪ್ರಾರ್ಥನಾ ವಿಧಿ ಬಲಿಪೂಜೆ ಮಾಡುವ ಮೂಲಕ ನೆರವೇರಿಸಿದ್ರು. ಅತ್ತ ಉಡುಪಿ ಜಿಲ್ಲೆಯಲ್ಲಿಯೂ ಕ್ರೈಸ್ತ ಬಾಂಧವರು ಈಸ್ಟರ್ ಹಬ್ಬವನ್ನ ಆಚರಣೆಯನ್ನ ಮಾಡಿದ್ರು. ಇನ್ನು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ಅತಿ ವಂದನೀಯ ಜೆರಾಲ್ಡ್ ಐಸಾಕ್ ಲೋಬೋ ನೇತೃತ್ವದಲ್ಲಿ ಪಾಸ್ಕಾ ಜಾಗರಣೆ ಕಲ್ಯಾಣಪುರ ಮಿಲಾಗ್ರಿಸ್ ಕ್ಯಾಥೆಡ್ರಲ್ನಲ್ಲಿ ಜರುಗಿತು. ಜಿಲ್ಲೆಯ ಇತರ ಪ್ರಮುಖ ಚರ್ಚುಗಳಾದ ಉಡುಪಿ ಶೋಕಾಮಾತಾ ಇಗರ್ಜಿಯಲ್ಲಿ ಪ್ರಧಾನ ಧರ್ಮಗುರುಗಳಾದ ಚಾರ್ಲ್ಸ್ ಮಿನೇಜಸ್, ಶಿರ್ವಾ ಆರೋಗ್ಯ ಮಾತಾ ಇಗರ್ಜಿಯಲ್ಲಿ ಡೆನಿಸ್ ಡೇಜಾ, ಕುಂದಾಪುರ ಹೋಲಿ ರೋಸರಿ ಚರ್ಚಿನಲ್ಲಿ ಸ್ಟ್ಯಾನಿ ತಾವ್ರೋ, ಕಾರ್ಕಳ ಅತ್ತೂರು ಸಂತ ಲಾರೆನ್ಸ್ ಬಾಸಿಲಿಕಾದಲ್ಲಿ ಆಲ್ಬಮ್ ಡಿಸೋಜರ ನೇತೃತ್ವದಲ್ಲಿ ಪಾಸ್ಕಾ ಜಾಗರಣೆ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು. ಈ ವೇಳೆ ಹಲವಾರು ಮಂದಿ ಕ್ರೈಸ್ತ ಬಾಂಧವರು ಪಾಲ್ಗೊಂಡು ಭಕ್ತಿಯಿಂದ ಪ್ರಾರ್ಥನೆಯನ್ನ ಸಲ್ಲಿಸಿದರು. महिमा आणि रास पदवी ससनाच्या ससनाक उजवाड महिमेन जीवन जाल्ल्या ख्रिस्त आकाश महिमा आणि रास पदवी ससनाच्या ससनाक तुम्ही सुनिश्चित घेयात आणि करात. ही म्हजी कूड तुमचे वसत सबल तुमची वसलो ती आपल्या सांग दिली आणि म्हणे पवित्र सभेत कैल्या वरत्या मग सोयी उगडास करता. कानांनी आम्ही ऐकले आमच्या पुढे श्वास आस्था बरे आम्ही प्रगट करतल्या हे सत्कंचे म्हळ्यार तुम्ही सुदैवानी शास्त्र्यांनी आणि पारिसेवानी कुर्सा जिवेशी मारलो जेशू पुनर्जीवन जाला ताका आम्ही पळयला आमचे वादे तो आसा. जर तर ख्रिस्त जिवंत जावंक नातलो आमचो भावार्थ व्यर्थ ख्रिस्त खरेंच जिवंत जाला. भावा भयणीनो, पास्कांचें गीत गावन आज आमी